ಮಂಗಳೂರು ಹಾಗೂ ಉಡುಪಿಯಲ್ಲಿ ಕಾರ್ಯಾಚರಿಸುತ್ತಿರುವ ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ ವತಿಯಿಂದ ಬಹುನಿರೀಕ್ಷಿತ ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆ ಆಂಥೆ 2021 ಅನ್ನು ಆಯೋಜಿಸಿದೆ. ಮಂಗಳೂರಿನ ಕೆಎಸ್ ರಾವ್ ರಸ್ತೆಯ ಹಂಪನಕಟ್ಟೆ ಹಾಗೂ ಉಡುಪಿಯಲ್ಲಿರುವ ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ ವತಿಯಿಂದ ಬಹುನಿರೀಕ್ಷಿತ ರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ವೇತನ ಪರೀಕ್ಷೆ ಆಂಥೆ 2021 ಅನ್ನು ಆರಂಭಿಸಿದೆ. ಆಕಾಶ್ ಇನ್ಸ್ಟಿಟ್ಯೂಷನ್ ಮಂಗಳೂರಲ್ಲಿ ತನ್ನ ಶಾಖೆಯನ್ನ ಹೊಂದಿದ್ದು 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್, ಜೆಇಇ ಮತ್ತು ಫೌಂಡೇಶನ್ ಮಟ್ಟದ ಎನ್ಟಿಎಸ್ಸಿ, ಕೆವಿಪಿವೈ ಸ್ಪರ್ಧಾತ್ಮಕ ಪರೀಕ್ಷೆಗಳಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಗಳು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಭಾರತದಾದ್ಯಂತ 200ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದ್ದು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. So we are going to inaugurate, we are going to launch ANTHE 2021. Is a very mega test just to get a scholarship and admission contest. Every year more than 3 or 4 lakh students appear in this. In this session we are going to conduct this in online, offline, both the modes. It will start from the 4th December and will end on the 12th of the December. From 4 to 12, every day will be one online test. This one can appear from any corner of the India. Apart from that, on 4th and 12th, 5th and 12th December, which is the Sundays, we will keep offline exams at Mangalore branch. ಇನ್ನು ಅತ್ಯುತ್ತಮ ಉಪನ್ಯಾಸಕರು, ಅಧ್ಯಾಪಕರು, ಅಧ್ಯಯನಗಳೊಂದಿಗೆ ನೀಟ್ ಮತ್ತು ಜೆಇಇಗೆ ತರಬೇತಿ ನೀಡಲಾಗುತ್ತದೆ. ಇನ್ನು ವಿದ್ಯಾರ್ಥಿಗಳ ಒಂದು ಕಾರ್ಯತಂತ್ರದ ಅಧ್ಯಯನ ಮತ್ತು ಶೈಕ್ಷಣಿಕ ಯೋಜನೆಗಳಿಗೆ ಪೂರಕವಾದ ವಾತಾವರಣವನ್ನ ಇಲ್ಲಿ ಕಲ್ಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಮಂಗಳೂರು ಮತ್ತು ಉಡುಪಿಯ ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ ಸಂಪರ್ಕ ಮಾಡಬಹುದಾಗಿದೆ. ಕಾರ್ಯಕ್ರಮದ ಲಾಂಚ್ ಸಮಾರಂಭದಲ್ಲಿ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ನ ಪ್ರಾದೇಶಿಕ ನಿರ್ದೇಶಕರಾದ ಧಿರಾಜ್ ಕುಮಾರ್ ಮಿಶ್ರಾ, ಏರಿಯಾ ಬಿಸಿನೆಸ್ ಹೆಡ್ ವಿಶ್ವನಾಥ್ ಪಿಜಿ, ಹಿರಿಯ ಶೈಕ್ಷಣಿಕ ನಿರ್ದೇಶಕ ಸುಧೀರ್ ಕುಮಾರ್, ಮುಖ್ಯಸ್ಥರಾದ ಅಶ್ವಿನ್ ಪ್ರಭು, ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ನ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. We are happy to launch ANTHE 2021, a most awaited exam, scholarship exam, national level scholarship exam. This will be starting for all the students who are 7th studying to 12th, having an aspiration of writing Olympiads, national level competitions and medical and engineering, NEET and JEE exams. The scholarship exam will be a national level talent hunt. This will be starting on December 4th till 12th of December and will be conducted both on offline and online mode. So I would request every student of Mangalore, Udupi, everybody to write this exam, and we are also sponsoring a NASA trip to all top 5 students of this scholarship exam, and this is one of the biggest talent hunt exam ever in India. So would request everybody, every school, every parents to come participate in this exam and make this a grand success. ನಾಗರಾಜ್, V4 ನ್ಯೂಸ್, ಮಂಗಳೂರು.